ವೀಕೆಂಡ್ ವಾರ್ತೆಗೆ ಸ್ವಾಗತ. ಓದುತ್ತಿರುವವರು ಭರತ್ ಗೌಡ. ಮುಖ್ಯಾಂಶಗಳು: ವ್ಯಾಕ್ಸಿನೇಷನ್ ಜಾತ್ರೆ, ನರ್ಸುಗಳು ಮತ್ತು ಜವನಿಯರಿನ ಜುಗಲ್ಬಂದಿ, ಬರ್ಸಕ್ಕೆ ಪೋಡಿದ್ದು ಕರೆಂಟ್ ನಾಪತ್ತೆ, ಆನ್ಲೈನ್ ಟೀಚರ್ಗಳ ನೋಟ್ಸ್ ದಂಧೆ, ಜೋಕುಲ್ನ ಮಂಡೆ ಕುತ್ತ ಕಂಡೆ. ಅಂಚನೆ ಈ ಯೂಟ್ಯೂಬ್ ಚಾನಲ್ಗಳ ಸಬ್ಸ್ಕ್ರೈಬ್ ಮಲ್ಪಲೆ ಬೇತೆ ವಿಡಿಯೋಗಳಿಗೆ ಗತ್ತಿಕೊಂಡು ವಾರ್ತೆಗಳ ವಿವರ. ವ್ಯಾಕ್ಸಿನೇಷನ್ ಹಾಕಿ ವಾಟ್ಸಪ್ ಸ್ಟೇಟಸ್ ಪಾಡ್ನಕಲು ಒಂದೆಡೆಯಾದರೆ ನರ್ಸ್ಗಳಿಗೆ ಓಂಗರೆ ಹೋಗುವವರು ಇನ್ನೂ ಹಲವರು. ಹಾಗೆಯೇ ನರ್ಸುಗಳು ಕೂಡ ಜವನನ್ನು ನೋಡಿಕೊಂಡೇ ಇಂಜೆಕ್ಷನ್ ಕುತ್ತಿದ ಪರಿಣಾಮ ಸೂಜಿಯೇ ಮುರಿಯುವಳಿಗೆ ತನಕ ಹೋಗಿದ್ದು ಜವನೆರೆ ವೈಕ್ಲ ಜಾಗ್ರತೆ ಇಪ್ಪುಲೆ ಎಂದು ಸೂಚಿಸಲಾಗಿದೆ. ಮಾಮಿ ಇಲ್ಲಡೆಗೆ ಹೋಗುವ ಹಾಗೆ ಯಾವಾಗಲಾದರೂ ಒಮ್ಮೆ ಬಸ್ ಬರುತ್ತಿದ್ದು, ಬಂದರೆ ಅದರ ಒಟ್ಟಿಗೆ ಅದರ ಫ್ರೆಂಡ್ಸ್ಗಳಾದ ಗಾಳಿ ತೆಡಿಲಿಗಳನ್ನು ಕರೆದುಕೊಂಡು ಬಂದ ಪರಿಣಾಮ ಕರೆಂಟಿಗೆ ಪೋಡಿಗೆಯಾಗಿ ಎಲ್ಲಿಗೆ ಹೋಗಿದೆ ಎಂದು ತಿಳಿಯದಾಗಿದೆ. ಮೊದಲೇ ಇಲ್ಲದ ಬೇಲೆ ಮಲ್ತು ಬಚ್ಚಿದು ಹೋಗಿರುವ ಟೀಚರ್ಗಳು ಆನ್ಲೈನ್ ಕ್ಲಾಸಿನಲ್ಲಿ ಪಾಠ ಮಾಡಲಿಕ್ಕೆ ಉದಾಸೀನ ಆಗಿ ಕಂಡಪಟ್ಟೆ ನೋಟ್ಸ್ ಕೊಟ್ಟು ಬರೀಲಿಕ್ಕೆ ಕೊಟ್ಟ ಪರಿಣಾಮ ಜೋಕುಲ್ಗಳು ಜೆತ್ತೊಂದು ಕುಲೊಂದು ಕಡೆಗೆ ಅಡ್ಡಬುರಿದು ಬರೆದು ಜೋಕುಲ್ನ ಮಂಡೆ ಕುತ್ತಕಂಡಿಯಾಗಿದೆ ಎಂದು ವರದಿಯಾಗಿದೆ. ಇಲ್ಲಿಗೆ ಇನ್ನಿತ್ತ ವಾರ್ತಾ ಪ್ರಸಾರ ಮುಗಿಂಡು ನಾನು ರತಿಕುಗ ನಮಸ್ಕಾರ.